ಡಿಸೆಂಬರ್ 6ರಂದು ಸಂವಿಧಾನ ಶಿಲ್ಪಿ, ಸಮಾನತಾವಾದಿ, ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಅಂಗವಾಗಿ ಶ್ರೀ ವಾಗ್ದೇವಿ ಗ್ರಾಮಾಂತರ ವಿದ್ಯಾಸಂಸ್ಥೆ ಬೆಂಗಳೂರವರ ವತಿಯಿಂದ ಪಿಎಚ್ಡಿ ಮಾಸ್ಟರ್ ಡಿಗ್ರಿ ಮಾಡಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಹಮ್ಮಿಕೊಳ್ಳಲಾಯಿತು. ಶ್ರೀ ವಾಗ್ದೇವಿ ಗ್ರಾಮಾಂತರ ವಿದ್ಯಾಸಂಸ್ಥೆ ಬೆಂಗಳೂರು ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಡಿ. ಶಿವಲಿಂಗಪ್ಪರವರ ಮನೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಿ. ಶಿವಲಿಂಗಪ್ಪನವರು ಮಾತನಾಡಿ, ಅವರ ಕಷ್ಟದ ದಿನಗಳಿಂದ ವಿದ್ಯಾಭ್ಯಾಸ ಮಾಡಿ ಸ್ಟೇಟ್ ಆಫೀಸರ್ ಆದೆ ಎಂದರು. ಸನ್ಮಾನಿತರು ಡಾಕ್ಟರ್ ಡಿ. ಜಗದೀಶ್ ರವರು ಮಾತನಾಡಿ, ನನಗೆ ಗಾಡ್ ಫಾದರ್ ಏನಾದ್ರೂ ಇದ್ರೆ ಅದು ನಮ್ಮ ತಂದೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಪ್ಪಾಜಿ. ಅವರ ಆದರ್ಶದಿಂದ ನನ್ನ ಓದಿನ ದಿನಗಳು ಏನು ಕಷ್ಟ ಅನಿಸ್ಲಿಲ್ಲ. ಏಕೆಂದರೆ 32 ಡಿಗ್ರಿ ಪಡೆದ ನನ್ನ ತಂದೆಯೇ ಯಾವುದಕ್ಕೆ ಜಗ್ಗದೆ ಬಗ್ಗದೆ ರಾಷ್ಟ್ರ ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿಯಾದರು ಅಂತ ತಂದೆಯ ಪ್ರೇರಣೆಯಿಂದ ನಾನು ಈ ದಿನ ಡಾಕ್ಟರ್ ಜಗದೀಶ್ ಆಗಿ ನಿಮ್ಮ ಮುಂದೆ ಇದ್ದೇನೆ ಮತ್ತು ನನ್ನ ತಾಯಿಯ ಪ್ರೋತ್ಸಾಹದಿಂದ ನನ್ನ ಓದಿನ ದಿನಗಳು ಸುಗಮವಾಗಿ ಸಾಗುತ್ತಾ ಬಂದಿದೆ ಎಂದರು. ಟಿ. ಪರಶುರಾಮ್ ಮಾತನಾಡಿ, ಕಡು ಬಡತನದಿಂದ ಓದಿ ಸರ್ಕಾರಿ ನೌಕರಿಗೆ ಸೇರಿಕೊಂಡೆವು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶ್ರೀ ಬಿ. ಕೆ. ತಿಪ್ಪೇಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಮಾತನಾಡಿ, ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿಯ ಸದಸ್ಯರು ನಾವೆಲ್ಲರೂ ಸಂವಿಧಾನವನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಬಿ.ಎಸ್. ವೃಷಭೇಂದ್ರ ಬಾಬು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಮಾತನಾಡಿ, ಅಂಬೇಡ್ಕರ್ ಜ್ಞಾನದ ಬಗ್ಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಲೋಹಿತ್ ಮುಖ್ಯೋಪಾಧ್ಯಾಯರು, ಶ್ರೀ ಶಾರದಾ ದೇವಿ ಪ್ರೌಢಶಾಲೆ ಬುರುಜನರೊಪ್ಪ ಹಾಗೂ ಜೆ. ಭಾರ್ಗವ, ರಾಮ್ ಕೆ. ಪ್ರಶಾಂತ್, ಡಿ. ಮಹೇಶ್, ನಿತಿನ್, ಶ್ರೀ ಹನುಮಂತಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀ ಸಂಪತ್ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀ ವೆಂಕಟೇಶ್, ಶ್ರೀ ಶಿವಲಿಂಗಪ್ಪ, ರಾಜು, ಜಿ. ವೆಂಕಟೇಶ್ ಹಾಗೂ ಪಿ. ತಿಪ್ಪೇಸ್ವಾಮಿ, ಬೆಸ್ಕಾಂ ಇಲಾಖೆಯ ಬುರುಜನರೊಪ್ಪ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಗತ್ತಿಗೆ ಭೂಮಿಗೆ ರಕ್ತ ಚೆಲ್ಲಿಬಿಟ್ಟು ಅವರು ಜೀವನ ಸಹಾಯ ಮಾಡಿ ಮಾಜಿ ಅಧ್ಯಕ್ಷರು, ಟಿಪಿ ಮೆಂಬರು ಸಂಪತ್ ಕುಮಾರ್, ರುದ್ರಮುನಿ, ವೃಷಭ ಎಲ್ಲರಿಗೂ ಸಹ ನಾನು ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡ್ತೀನಿ. ನಮ್ಮ ಹುಡುಗರು ಯಾರನ್ನು ಓದ್ತಾರಂದರೆ ನನಗೇನು ಭಾಳ ಇದು ನನಗೆ ಸ್ಫೂರ್ತಿ ನಮ್ಮಪ್ಪ. ನನಗೆ ಈಗಲೂ ಸಹ ನಾನು ಅಂದ್ಕೊಳ್ತೇನೆ, ನಮ್ಮಪ್ಪ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಇದ್ದಾಗ ನಮ್ಮಪ್ಪ ನನ್ನನ್ನು ಯಾವ ರೀತಿಯಲ್ಲಿ ತಯಾರು ಆಗ ಮಹಾತ್ಮನೇ ಅಂಬೇಡ್ಕರ್ ಅಂತ ಮನುಷ್ಯ ಈ ದೇಶದಲ್ಲಿ ಹುಟ್ಟಿ ಸುಮಾರು 2 ಭಾರತ 4 ಡಾಕ್ಟರೇಟ್ 26 ಡಿಗ್ರಿಗಳನ್ನು ಪೂರೈಸಿ ಈ ದೇಶಕ್ಕೆ 2 ವರ್ಷ 11 ತಿಂಗಳು 17 ದಿನ ಕೂತ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ. ಆ ಸಂವಿಧಾನವನ್ನು ಬರೆದ ನಂತರ ನಾವೆಲ್ಲ ಮೀಸಲಾತಿಯಿಂದ ನಾವು ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿದ್ವಿ, ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀವಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ವಿ, ಡಿಗ್ರಿಗಳನ್ನು ಮಾಡ್ಕೊಂಡಿದ್ವಿ. ಆದರೆ ಅಂಬೇಡ್ಕರ್ಗೆ ಈಗ ಗೌರವ ಕೊಡೋದು ಕಮ್ಮಿ ಮಾಡಿದ್ದೀವಿ. ನಾವೆಲ್ಲ ಏನು ಕೊಟ್ಟಿದ್ವಿ ಗೌರವ ಅಂಬೇಡ್ಕರ್ಗೆ? ಅಂಬೇಡ್ಕರನ್ನ ಸಂವಿಧಾನ ಅರ್ಥ ಮಾಡ್ಕೊಳಕ್ಕಾಗಿಲ್ಲಲ್ಲ, ಕೆಲವರು ಅರ್ಥ ಮಾಡ್ಕೊಳ್ಳೋದನ್ನ ಅನುಷ್ಠಾನಕ್ಕೆ ತರಕ್ಕಾಗಿಲ್ಲ. ನಾವು 1000 ಮಾತಾಡ್ಬೋದು, 1000 ಹೇಳ್ಬೋದು, ಮತ್ತೆ ಅಂಬೇಡ್ಕರ್ನ ಫಾಲೋ ಅಪ್ ಮಾಡ್ತಾ ಇಲ್ಲಲ್ಲ ನಾವು. ಅವ್ರು ಏನ್ ಹೇಳಿದ್ದಾರೆ, ನಾನು ಕಷ್ಟಪಟ್ಟು 2 ವರ್ಷ 11 ತಿಂಗಳು 17 ದಿನ ಕೂತ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದೀನಿ, ಈ ದೇಶದಲ್ಲಿ ಮೀಸಲಾತಿ ಕೊಟ್ಟಿದ್ದೀನಿ, ರಿಸರ್ವೇಶನ್ ಕೊಟ್ಟಿದ್ದೀನಿ, ನಿಮ್ಮ ಕೈಲಾದ ಸಹಾಯವನ್ನು ಸಮಾಜಕ್ಕೆ ನೀವು ಕೊಡುಗೆಯಾಗಿ ಕೊಡಬೇಕಂತ ಹೇಳಿದ್ದಾರೆ. ಯಾರು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ? ಯಾರು ಮುಂದೆ ಕಳಿಸಿದ್ದಾರೆ? ಯಾರೋ ಒಬ್ರು ಬೆರಳಿ ಎಣ್ಣೆಕ್ಕಷ್ಟು ಒಬ್ರು ಇಬ್ಬರಿದ್ರೆ ಸಮಾಜನ ತಗೊಂಡೋಗ್ಲಿಕ್ಕೆ ಆಗುತ್ತಾ? ಎಲ್ಲರಿಗೂ ಒಂದು ಹಠ ಇರಬೇಕು, ಎಲ್ಲರಿಗೂ ಒಂದು ಛಲ ಇರಬೇಕು. ನಾವು ಅಂಬೇಡ್ಕರ್ ಸವಲತ್ತಿನಿಂದ, ಅಂಬೇಡ್ಕರ್ ಮೀಸಲಾತಿಯಿಂದ ನಾವು ಅಪಾಯಿಂಟ್ಗೆ ಹೋಗಿದ್ವಿ ಬಂದ್ಮೇಲೆ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ತಗೊಂಡೋಗ್ಬೇಕನ್ನೋದು ಅವರ ಮನಸ್ಸಿನಲ್ಲಿ ಇರಬೇಕು. ಯಾಕಂದ್ರೆ ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಡಾಕ್ಟರೇಟ್ ಮಾಡ್ಕೊಂಡು ಈ ದೇಶಕ್ಕೆ ಬರ್ತಾರೆ. ರಮಾಬಾಯಿಗೆ ಒಂದು ಸೀರೆ ಇರಲ್ಲ, ಎಲ್ಲ ಊರಿನ ಜನರ ನನ್ನ ಗಂಡ ನಮ್ಮ ಊರಿನಿಂದ ಅಂಬೇಡ್ಕರ್ ಡಾಕ್ಟರೇಟ್ ಮಾಡ್ಕೊಂಡು ನಮ್ಮ ಗ್ರಾಮಕ್ಕೆ ಬರ್ತಾ ಇದಾರೆ ಅಂತೇಳಿ ಎಲ್ಲರೂ ಇದ್ದಕ್ಕಿದ್ದಂಗೆ ಎಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಂಬೇಡ್ಕರ್ ಹೆಂಡ್ತಿಗೆ ಉಟ್ಕೊಂಡೋಗಿ ಒಳ್ಳೆ ಸೀರೆ ಉಟ್ಕೊಂಡೋಗಿ ಅಂಬೇಡ್ಕರ್ ನೋಡೋಷ್ಟು ಶಕ್ತಿ ಅವ್ರಿಗಿರಲ್ಲ, ಎಲ್ಲ ಮೈ ತುಂಬ ಎಲ್ಲ ಹರಿದಿರ್ತಾರೆ. ಆಗ ಅವ್ರಿಗೆ ಒಂದು ಹೊಡಿತತೆ. ಶಾಹು ಮಹಾರಾಜರು ಒಂದು ಶಾಲ್ ಹೊಸಿರ್ತಾರೆ ಅಂಬೇಡ್ಕರ್ಗೆ, ಆ ಶಾಲನ್ನ ಪೆಟಾರದಲ್ಲಿ ತೆಗೆದು ಅದನ್ನ ಮೈ ತುಂಬ ಮುಚ್ಕೊಂಡು ಹೋಗಿ ಎಷ್ಟೋ ದೂರ ನಿಂತ್ಕೊಂಡು ಅಂಬೇಡ್ಕರ್ ನೋಡಾಡಂತೆ. ನನ್ನ ಗಂಡ ಡಾಕ್ಟರೇಟ್ ಮಾಡ್ಕೊಂಡು ಬಂದಿದ್ದೆ ನಾನು.
ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಜಗಣ್ಣ PhD ಮಾಡಿದ್ದಾನೆ. ನಮ್ಮ ಚಿಕ್ಕಮ್ಮ ಇವತ್ತು ಒಳ್ಳೆ ಸೀರೆ ಉಟ್ಕೊಂಬಂದು ಚೇರ್ನ ಕೂತಿದ್ದಾಳೆ. ಯಾಕೆ? ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ. ಅದನ್ನು ನಾವು ಯಾವತ್ತೂ ಮರಿಬಾರ್ದು, ಗೌರವಿಸ್ತೀವಿ. ಯಾಕಂದ್ರೆ ಅಂಬೇಡ್ಕರ್ ಸುಪ್ಪತ್ತಿಗೆಯಲ್ಲಿ ಬದುಕಬಹುದಾಯಿತು. ಓಸ್ಮಾನ್ ನಿಜಾಮ್ $500 ಮಿಲಿಯನ್ ಆಫರ್ ಇಟ್ಟಿರ್ತಾನೆ, ಇಸ್ಲಾಂ ಧರ್ಮ ಕನ್ವರ್ಟ್ ಆಗು ನೀನು ಅಂತೇಳಿ. ಅವರು ದುಡ್ಡಿಗೆ ಇನ್ನೊಂದು ಅಧಿಕಾರಕ್ಕೆ ಆಸೆ ಪಟ್ಟಿದ್ರೆ ಕೇವಲ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬದುಕಬಹುದಾಯ್ತು. ಅವರು ಸಮಾಜಕ್ಕೆ, ಜನಾಂಗಕ್ಕೆ, ದೇಶಕ್ಕೆ ದುಡಿಬೇಕಂತ ಚಿಂತೆ ಅವ್ರಿಗೆ ಇರಲಿಲ್ಲ. ಹಿಂದೆ ನಾವೆಲ್ಲ ಬಹಳ ಕಷ್ಟ ಕಾಲದಲ್ಲಿ ಓದಿದ್ವಿ. ನಾವು ಹೇಳ್ಬಾರ್ದು. ಈಗ ನಿಮಗೆ ಓದಲಿಕ್ಕೆ ನಾವು ಪಟ್ಟಷ್ಟು ಕಷ್ಟ ಖಂಡಿತ ನಿಮ್ಗೆ ಯಾರಿಲ್ಲ ಅಂತ ನಾನು ಅನಿಸ್ತದೆ. ನಮಗೆ ಏನಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಿಮಗೆ ನಮ್ಮ ಕಾಲದಲ್ಲಿ, ಅಪ್ಪಾಜಿಯವ್ರ ಕಾಲದಲ್ಲಿ ಗೊತ್ತು, ನನಗಂತೂ ಗೊತ್ತಿಲ್ಲ. ನನ್ನ ಕಾಲದಲ್ಲಿ ನಮಗೆ ಊಟ ಇಲ್ಲ. ನಮಗೆ ಮಧ್ಯಾಹ್ನ ಹೋದ ಉಪವಾಸ ಹೋಗ್ಬಿಡ್ತಿದ್ವಿ ಮನೆಗೆ. ಮಧ್ಯಾಹ್ನ ಉಪ್ಪಿಟ್ಟು ಕೊಡ್ತಾರಲ್ಲ, ಅದು ಎಲ್ಲಿ ಮಿಡ್ಲ್ ಸ್ಕೂಲಾಗ ಅಲ್ಲಿ ಯಾರಾದ್ರು ಬಡ ಮಕ್ಕಳಿದ್ರೆ ಪಾಪ ಕಾಲದಲ್ಲಿ ಕೊಡೋದು. ಅಲ್ಲಿ ಅಂಥ ಕಷ್ಟ ಕಾಲ ನಿಮಗೆ. ಈಗ ಅಂಥ ಕಷ್ಟ ಕಾಲ ಇಲ್ಲ ಭಗವಂತ. ಅದು ನೀವು ಪುಣ್ಯ ಮಾಡಿದ್ರೆ, ಈಗಿನ ಮಕ್ಕಳು ಯಾರು ಪುಣ್ಯ ಮಾಡಿದ್ರೆ ನಿಮಗೆ ಯಾರು ನಮ್ಮ ಕಷ್ಟ ನಿಜವಾಗಿ ಯಾರು ನಮ್ಮ ಅಪ್ಪಾಜರು ಎಷ್ಟು ಕಷ್ಟಪಟ್ಟರು ಅವ್ರಿಗೆ ಗೊತ್ತು, ನಮ್ಗಂತೂ ಗೊತ್ತಿಲ್ಲ. ನಮ್ದಷ್ಟೇ ಇದ್ರೆ ನಮ್ಮಿಂದ ಹಿಂದೆ ಅವರೆಷ್ಟು ಕಷ್ಟಪಟ್ಟಿರ್ಬೋದು. ಭಗವಂತ ಅದಕ್ಕೆ ಭಗವಂತ ಅವರಿಗೆ ಪ್ರತಿಫಲನ ಕೊಟ್ಟು ಬಿಡಿದಾನೆ. ನಮಗೆ ಮಾದರಿ ಸ್ಫೂರ್ತಿ, ನಮಗೆ ನಮ್ಮ ಉಸಿರು ಅವರು ನಮಗೆ. ಹಾಗೆ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದು ನೋಡಿ, ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳಿದಾರಲ್ಲ ನೋಡಿ ಎಷ್ಟು ಸಂತೋಷ ಅಂದರೆ ಬಹಳ ಹೆಮ್ಮೆ. 11 ಜನ ಪದವೀಧರರು ಇದ್ದಾರೆ, 4 ಜನ ಮಾಸ್ಟರ್ ಡಿಗ್ರಿ ಇದ್ದಾರೆ. ಒಬ್ಬ ಮಗು PhD ಪಡೆದಿದ್ದೇನ್ರಿ, ಏನು ಹುಡುಗಾಟ ಮಾತೇನ್ರಿ, PhD ಪಡೆದ್ರೆ ಯಾರು ಕಬ್ಬಿಣ ಕಡಲೆ ಅದು ಎಷ್ಟು ಜನ ಇದ್ದಾರೆ ನಮ್ಮ ಇಡೀ ಗ್ರಾಮದಲ್ಲಿ. ಯಾರು ಕೇಳಿದ್ರ ನೀವು? ಸರಾಸರಿ ಯಾರಿದ್ದಾರ ಅಂತ ಮಹಾನ್ ಸಾಧನೆ ಮಾಡಿದ ಅವರಿಗೆ ಎಷ್ಟು ಅವನು ನೋಡಿದ್ರೆ ಯಾರಾದ್ರೂ PhD ಪಡೆದ ಅಂತ ಅಂತಾರೆ ನೋಡಿ. ಎಷ್ಟು ಮುಗ್ಧ ಮನಸ್ಸು ಹುಡುಗನಿಗೆ. ಆ ಥರ ನಡೆ ನುಡಿ ಇರೋದ್ರಿಂದ ಆ ಶಾರದಾ ದೇವಿ ಒಲಿದಾಳೆ. ಆ ತಾಯಿ ಭಗವಂತ ಎಲ್ಲರಿಗೂ, ನಾನು ತಮ್ಮ ಸಹೋದರನ ಸೇರಿಸಿ ಅಲ್ಲಿ ಯಾರು ವಿದ್ಯಾ ಪಡೆದಿದ್ರಿ ನಿಮ್ಗೆಲ್ಲರೂ ದೇವರು ಆ ದುರ್ಗಾಂಬ ಮಾತೆ, ನಿಮ್ಮ ತಂದೆ ತಾಯಿ ಹುಡುಗರಿಯರ ಆಶೀರ್ವಾದದಿಂದ ಎಲ್ಲರೂ ಒಂದೊಂದು ಮಟ್ಟಕ್ಕೆ ಬರಲಿ. ಅವರು ನಮ್ಮ ಮುಂಬರೋ ಜನಗಳಿಗೆ, ಪೀಳಿಗೆಗೆ ಅವರು ಮಾದರಿಗಳಾಗಲಿ. ಅದನ್ನು ನಾವು ಅನುಸರಿಸಿ ನಾವು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋಣ. ನೋಡಿ, ವಿದ್ಯಾಭ್ಯಾಸ ಯಾರು ಮುಂದುವರಿತಾರ ಅವರಿಗೆ ಇಂಥವು ಕಾರ್ಯಕ್ರಮಗಳು ಬರುತ್ತೆ, ಎಲ್ಲರಿಗೂ ಬರೋದು. ವಿದ್ಯಾಭ್ಯಾಸ ಯಾರು ಸಾಧನೆ ಮಾಡ್ತಾರೋ ಅದು ಸಮಾಜದಲ್ಲಿ ಎಲ್ಲರೂ ಗುರುತಿಸ್ತಾರೆ. ಅವರಿಗೆ ಸ್ಥಾನ, ಮಾನ, ಗೌರವ ಎಲ್ಲ ಸಿಗುತ್ತೆ. ಹಾಗಾಗಿ ನಮ್ಮ ಮಕ್ಕಳೆಲ್ಲರೂ ಚೆನ್ನಾಗಿ ಓದಿಸೋಣ. ಅದೊಂದೇ ನಮಗೆ ದಾರಿ. ಮಹಾತ್ಮರು ನಮಗೆ, ಪುಣ್ಯಾತ್ಮರು ಅಂಬೇಡ್ಕರ್ ಸಾಹೇಬ್ ನಮಗೆ ಅದೆಲ್ಲ ಸವಲತ್ತು ಕೊಟ್ಟಿದ್ದಾರೆ. ನಮ್ಮಪ್ಪ ನಮ್ಮ ಇಡೀ ಜನಾಂಗದ, ಇಡೀ ಪ್ರಪಂಚಕ್ಕಿರ್ತಕ್ಕಂಥ ಯಾರ್ಯಾರು ಬಂಧು ಇದ್ದಾರ ಅವ್ರಿಗೆಲ್ಲರಿಗೂ ಆ ಮಹಾತ್ಮರೇ ಉಸಿರು. ಅವರಿಂದ ನಮಗೆ ಇವತ್ತು ಉನ್ನತ ಬುದ್ಧಿಗಳು. ನಾನೊಂದು ಚಿಕ್ಕ ನೌಕರಿಯಾಗಿ ಸೇರ್ಕೊಂಡಿದ್ದೆ.